ಭುಜಂಗ ಪಾರ್ಕ್ ಉಡುಪಿ ನಗರದ ಹೃದಯ ಭಾಗದಲ್ಲಿದೆ. ಈ ಅಜ್ಜರಕಾಡು ಭುಜಂಗ ಪಾರ್ಕ್ ವಾಯುವಿಹಾರ ಮಾಡುವವರಿಗೆ ಅತ್ಯಂತ ನೆಚ್ಚಿನ ಸ್ಪಾಟ್. ಸಂಜೆ ಆಗುತ್ತಲೇ ನೂರಾರು ಮಂದಿ ಭುಜಂಗ ಪಾರ್ಕಿಗೆ ಆಗಮಿಸಿ ವಾಕಿಂಗ್ ಸೇರಿದಂತೆ ಇಲ್ಲಿನ ಸೌಂದರ್ಯವನ್ನು ಸವಿಯುತ್ತಾರೆ. ಆದರೆ ಭುಜಂಗ ಪಾರ್ಕ್ನ ಮಧ್ಯದಲ್ಲಿರುವ ಮಕ್ಕಳ ಪಾರ್ಕ್ನ ಸ್ಥಿತಿಯಂತೂ ಶೋಚನೀಯವಾಗಿದೆ. ಈ ಮಕ್ಕಳ ಪಾರ್ಕಿಂಗ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಆಟವಾಡಲು ಬರುತ್ತಿದ್ದು, ಇಲ್ಲಿನ ತುಂಡಾದ ಜೋಕಾಲಿಗಳು, ತುಕ್ಕು ಹಿಡಿದ ಜಾರುಬಂಡಿಗಳು ಮಕ್ಕಳ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಇಲ್ಲಿ ಸಾಕಷ್ಟು ಆಟವಾಡಲು ವ್ಯವಸ್ಥೆ ಇದ್ದರೂ ಸಹ ಜೋಕಾಲಿ ಸೇರಿದಂತೆ ಅನೇಕ ವಸ್ತುಗಳು ಹಾಳಾಗಿದ್ದು, ಈ ಪಾರ್ಕ್ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ. ಈ ಪಾರ್ಕ್ನಲ್ಲಿ ಬೀದಿ ನಾಯಿಗಳ ಕಾಟ ಜೋರಾಗಿದೆ. 10ಕ್ಕೂ ಹೆಚ್ಚು ನಾಯಿಗಳು ಆಶ್ರಯ ತಾಣ ಪಡೆದಿವೆ. ಇದು ಮಕ್ಕಳ ಅಪಾಯಕ್ಕೂ ಕಾರಣವಾಗಿದೆ. ಇನ್ನು ಇಲ್ಲಿ ವಿದ್ಯುತ್ನ ವ್ಯವಸ್ಥೆ ಇಲ್ಲದಿರೋದು ಮಕ್ಕಳ ಆಟಕ್ಕೆ ಹಾಗೂ ಇತರ ಕೆಲಸಕ್ಕೆ ಸಮಸ್ಯೆ ಉಂಟು ಮಾಡಿದೆ. ಕತ್ತಲಾಗುತ್ತಲೇ ಮಕ್ಕಳಲ್ಲಿ ಭಯ ಆವರಿಸುವಂತೆ ಮಾಡಿದೆ. ಆದ್ದರಿಂದ ಆದಷ್ಟು ಬೇಗ ಈ ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡಬೇಕೆನ್ನುವುದು ಉಡುಪಿ ಜನತೆಯ ಆಗ್ರಹವಾಗಿದೆ. ಈ ಬಗ್ಗೆ ನಗರಸಭೆ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಬೇಕಾಗಿದೆ.